ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪುತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವು ಪುತ್ತೂರು ಬಂಟರ ಭವನದಲ್ಲಿ ನಡೆಯಿತು. ಪುತ್ತೂರು ಶಾಸಕ ಅಶೋಕ್ ರೈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಾಥಮಿಕ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಪಿಎಂ ಶ್ರೀ ಯೋಜನೆ ಜಾರಿಗೆ ತಂದಿದ್ದು, ಪುತ್ತೂರು ತಾಲೂಕಿನ ವೀರಮಂಗಲ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಈಗಾಗಲೇ ಯೋಜನೆ ಮಂಜೂರಾಗಿದೆ. ಕೆಲವೇ ದಿನಗಳಲ್ಲಿ ಪುತ್ತೂರು ಕ್ಷೇತ್ರದ 12 ಶಾಲೆಗಳನ್ನು ಪಿಎಂ ಶ್ರೀ ಯೋಜನೆಗೆ ಸೇರಿಸಲಾಗುವುದು ಎಂದರು. ಭಾರತದ ಅತಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿ ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಒಂದಷ್ಟು ಶಿಕ್ಷಕರನ್ನು ಗೌರವಿಸುವ ಕೆಲಸವನ್ನು ಕೂಡ ನೀವು ಮಾಡಿದ್ದೀರಿ. ಶಿಕ್ಷಕರು ಅಂತ ಹೇಳಿದರೆ ಅವರು ಪೋಷಕರು ಮಕ್ಕಳು ಇಬ್ಬರ ಮಧ್ಯೆ ಇರುವಂಥ ಕೊಂಡಿ. ನನ್ನ ತಂದೆ ಕೂಡ ಶಿಕ್ಷಕರೇ ಆಗಿದ್ದರು. ಕೋಡಿಂಬಾಡಿಯಲ್ಲಿ ತುಂಬ ಒಂದು 10 ವರ್ಷದಿಂದ ಈ ಭಾಗದ ಸುಬ್ರಹ್ಮಣ್ಯ, ಸುರತ್ಕಲ್, ಕೋಡಿಂಬಾಡಿ ಎಲ್ಲ ಕಡೆಯಲ್ಲಿ ಅವರು ಶಿಕ್ಷಣ ವೃತ್ತಿಯನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿ ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ಬಂಟ್ವಾಳ ತಾಲೂಕಿನ ಬೊಳಂತಿಮೊಗರು ಸರ್ಕಾರಿ ಶಾಲೆಯ ಶಿಕ್ಷಕರಾದ ವಿಠ್ಠಲ ನಾಯಕ ಕಲ್ಲಡ್ಕ ಅವರು ಮಾತನಾಡಿ, ಶಿಕ್ಷಕರು ಆಯಾ ದಿನದ ಸಮೀಕ್ಷೆ ಅಂದಂದೇ ಮಾಡಿ ಶಿಕ್ಷಕರು ತಮ್ಮ ಆದರ್ಶ ಸೇವೆಯ ಲೆಕ್ಕಾಚಾರವನ್ನು ನಿವೃತ್ತರಾದ ಮೇಲೆ ಮಾಡಿದರೆ ಏನೂ ಪ್ರಯೋಜನವಿಲ್ಲ. ಪ್ರತಿದಿನ ಸಂಜೆ ಕುಳಿತು ಈ ದಿನ ನಾನು ಶಿಕ್ಷಕ ವೃತ್ತಿಗೆ ನ್ಯಾಯ ಕೊಟ್ಟಿದ್ದೇನೆಯೇ ಎಂದು ಪರಾಮರ್ಶೆ ಮಾಡಬೇಕು ಎಂದರು. ಊರಲ್ಲಿ ಬೇಡದ ಕೆಲಸ ಮಾಡಿದ ಒಬ್ಬ SDMC ಪ್ರೆಸಿಡೆಂಟ್ ಆದರೆ ಆ ಶಾಲೆಗೆ ಮಕ್ಕಳನ್ನು ಸೇರಿಸುವುದಿಲ್ಲ. ಮಾಸ್ಟರ್ ಒಳ್ಳೆದಿದ್ದಾರೆ, ಅವಾಧ್ಯಕ್ಷ ಆಗಿರುವ ತನಕ ಸೇರಿಸುವುದಿಲ್ಲ. ಹಾಗಾಗಿ ಬಂಧುಗಳೇ, ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. 8+8+8ರ ಮೂಲಕ ನಾವೆಲ್ಲರೂ ಕೂಡ ನಮ್ಮ ಶಾಲೆಗೆ ಸೇರುವ ಮಕ್ಕಳು, ನಮ್ಮಿಂದಾಗಿ ಮಕ್ಕಳು ಕಡಿಮೆ ಆಗದಾಗೆ ನೋಡಿಕೊಳ್ಳುವ, ನಮ್ಮಿಂದಾಗಿ ಒಂದು 10 ಮಕ್ಕಳು ಜಾಸ್ತಿ ಆಗುವುದಾದರೆ ಖಂಡಿತ ಇನ್ನೊಂದು ನಾನು 8+8+8ರ ಮೂಲಕ ನಮ್ಮ ಜೀವನ ತೆಗೆಯುವ ಅಂತ ಹೇಳ್ತಾ ದಿನದ 24 ಗಂಟೆಯನ್ನು 8+8+8ರ ಹಾಗೆ ನಾವಿರಬೇಕು. ಒತ್ತಡ ಕಡಿಮೆ ಮಾಡಿಕೊಳ್ಬೇಕಾದ್ರೆ ಮತ್ತು ಬ್ಯಾಂಗ್ಳೂರಲ್ಲಿ ಘೋಷಣೆ ಆದ ಕೂಡಲೇ ಮರುದಿವಸವೇ ತಲೆಬಿಸಿ ಮಾಡಬೇಡಿ. ಇನ್ನೂ NEP ಅಂತೆಲ್ಲ ಅಂತ ನಾವು ಪೇಪರಲ್ಲಿ ಬಂದ ಕೂಡಲೇ ಏನಾಗೋದಿಲ್ಲ. ಹಾಗಾಗಿ ಇವತ್ತಿನ ದಿನ ನಮ್ಮದು ಅಂತ ಮಕ್ಕಳೊಟ್ಟಿಗೆ ನಗ್ನಗ್ತಾ ಇರುವ, ಯಾಕೆಂದರೆ ಮನೆಯ ಟೆನ್ಷನನ್ನು ಮರಿಲಿಕ್ಕೆ ದೇವರು ನಮಗೆ ಈ ವೃತ್ತಿಯನ್ನು ಕೊಟ್ಟಿದ್ದಾನೆ. ತಪ್ಪಿ ಬಂದಿದ್ದೇವೆ, ಒಪ್ಪಿ ಬಂದಿದ್ದೇವೆ, ಬಂದ ಮೇಲೆ ಈ ವೃತ್ತಿಯನ್ನು ಅಪ್ಪಿಕೊಂಡು ನಾವು ಆ ಮಕ್ಕಳೊಟ್ಟಿಗೆ ಚೆನ್ನಾಗಿ ಎಲ್ಲ ಶಿಕ್ಷಕರು ಒಂದು ಎಂಬ ಕಾರಣ ನಮ್ಮ ಸಂಘಗಳು ಹೊರಗಡೆ ಬೇರೆ ಏನಾದರೂ ಬಿಡಿ, ಶಾಲೆಯ ಕರ್ತವ್ಯಕ್ಕಾಗುವಾಗ ಎಲ್ಲ ಶಿಕ್ಷಕರು ಒಂದು ಎಂಬ ಭಾವನೆಯಿಂದ ನಾವೆಲ್ಲರೂ ದುಡಿಯುವ ಅಂತ ವಿನಂತಿ ಮಾಡಿಕೊಳ್ತಾ, ಶುರುವಿನ 8 ಗಂಟೆ ಒಳ್ಳೆ ಕೆಲಸ ಮಾಡಬೇಕಂತೆ, ಮತ್ತಿನ 8 ಗಂಟೆ ಒಳ್ಳೆ ನಿದ್ದೆ ಮಾಡಬೇಕಂತೆ. 8+8+8 ಶುರುವಿನ 8 ಗಂಟೆ ಒಳ್ಳೆ ಕೆಲಸ ಮಾಡು, ಮತ್ತಿನ 8 ಗಂಟೆ ಒಳ್ಳೆ ನಿದ್ದೆ ಮಾಡು. ಕಳೆದ 1 ವರ್ಷದಲ್ಲಿ ಸೇವೆಯಿಂದ ನಿವೃತ್ತರಾದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರನ್ನು ಈ ಸಂದರ್ಭ ಶಾಸಕರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಶಾಲಾ ಅಧ್ಯಾಪಕರಿಗೆ NPS ಪಿಂಚಣಿ ಪದ್ಧತಿ ರದ್ದುಪಡಿಸಿ ಹಿಂದಿನ OPS ಪದ್ಧತಿಯನ್ನೇ ಜಾರಿಗೊಳಿಸಲು ಸರ್ಕಾರವನ್ನು ಒತ್ತಾಯಿಸಬೇಕು ಎಂಬ ಅಂಶವೂ ಸೇರಿದಂತೆ ಶಿಕ್ಷಕರ ನಾನಾ ಬೇಡಿಕೆಗಳನ್ನು ಒಳಗೊಂಡ ಮನವಿಯನ್ನು ಶಾಸಕರಿಗೆ ಸಲ್ಲಿಸಲಾಯಿತು. ಶಿಕ್ಷಕರ ಸಂಘದ ಪದಾಧಿಕಾರಿ ಮಾಮಚ್ಚನ್ ಬೇಡಿಕೆಗಳ ಪಟ್ಟಿ ವಾಚಿಸಿದರು. ಕರ್ತವ್ಯದ ಅವಧಿಯಲ್ಲಿ ನಿಧನರಾದ ಶಿಕ್ಷಕಿ ಸುಂದರಿ ಅವರಿಗೆ ಸಭೆಯಲ್ಲಿ ಮೌನ ಪ್ರಾರ್ಥನೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅನಾರೋಗ್ಯದಿಂದ ಬಳಲುತ್ತಿರುವ ಶಿಕ್ಷಕ ದೇವಿಪ್ರಸಾದ್ ಚಿಕಿತ್ಸೆಗಾಗಿ ಸಮಾರಂಭದಲ್ಲಿ ಶಿಕ್ಷಕ ವೃಂದದವರು ದೇಣಿಗೆ ಕ್ರೋಢೀಕರಿಸಿದರು. ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ SR, ಸಹಾಯಕ ಆಯುಕ್ತರಾದ ಗಿರೀಶ್ ನಂದನ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ತಹಶೀಲ್ದಾರ್ ಶಿವಶಂಕರ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಸುಂದರಗೌಡ, ಶ್ರೀರಾಮಕೃಷ್ಣ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸಂಚಾಲಕರಾದ ಕಾವು ಹೇಮನಾಥ್ ಶೆಟ್ಟಿ, ತಾಲೂಕಿನ ಶಿಕ್ಷಕರ ನಾನಾ ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.